ಓಂ ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಆಶಿಸ್ತೀನಿ. ಸೊ ಇವತ್ತಿನ ಯೂಟ್ಯೂಬ್ ವಿಡಿಯೋ ತುಂಬಾನೇ ಸ್ಪೆಷಲ್ ವಿಡಿಯೋ. ಬಹಳಷ್ಟು ದಿನದಿಂದ ಅನ್ಕೊಳ್ತಿದ್ದೆ ಈ ವಿಡಿಯೋ ಮಾಡಬೇಕು ಅಂತ. ಆ್ಯಂಡ್ ಫೈನಲಿ ಈ ವಿಡಿಯೋನ ಇವತ್ತು ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಗ್ರೀನ್ ತಾರಾಮ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ, ತುಂಬಾನೇ ಪವರ್ಫುಲ್ ಮಂತ್ರ ಆಗಿರುತ್ತೆ ಇದು. ಸೊ ಯಾರಿಗೆಲ್ಲ ಸಡನ್ ಆಗಿ ಏನೋ ಲೈಕ್ ಸ್ಟ್ರೆಸ್ ಆಗೋದಿರ್ಬೋದು, ಪ್ಯಾನಿಕ್ ಆಗೋದಿರ್ಬೋದು, ಭಯ ಪಡುವಂಥದ್ದು, ಡಿಪ್ರೆಷನ್ ಇರ್ಬೋದು, ಏನೋ ವಿಷಯಕ್ಕೆ ತುಂಬ ಮನಸ್ಸಿಗೆ ನೋವು ಉಂಟಾಗೋದಿರ್ಬೋದು. ಸೊ ಈ ರೀತಿ ಸಂದರ್ಭದಲ್ಲಿ ಜಸ್ಟ್ ಇದನ್ನ ನೀವು ಮಂತ್ರನ ಕೇಳಿ. ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಬೇಡ, ಅಥವಾ ಸಿಚುವೇಶನ್ ಚೇಂಜ್ ಆಗೋಗುತ್ತೆ ಅಂತ ಅಲ್ಲ. ಈ ಮಂತ್ರನ ಕೇಳಿದ್ರೆ ನಿಮಗೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಸಿಗೋದಿರ್ಬೋದು, ಅಥವಾ ಏನೋ ಒಂದು ಸೊಲ್ಯೂಷನ್ ಸಿಗುವಂಥದ್ದು ಚಾನ್ಸಸ್ ಇರುತ್ತೆ. ಆದರೆ ಮಂತ್ರ ಕೇಳಬೇಕಾದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಬೇಡ. ಜಸ್ಟ್ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಜಸ್ಟ್ ನಿಮ್ಮ ಒಂದು ಮೈಂಡನ್ನ ಒಂದು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಅಥವಾ ಒಂದು ಕಾಮ್ ಮಾಡ್ಕೊಳ್ಳಿಕ್ಕೆ ಈ ಮಂತ್ರನ ನೀವು ಕೇಳಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ಇದು ಕೂಡ ವುಲ್ಫ್ ಮ್ಯಾಜಿಕ್ ಥರನೇ ಬಹಳಷ್ಟು ಲೈಕ್ ವ್ಯೂಸ್ನ ಗಳಿಸುತ್ತೆ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಈ ಮಂತ್ರನ ಕೇಳಿದ್ಮೇಲೆ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಥವಾ ಹೇಗೆ ನಿಮಗೆ ರಿಲೀಫ್ ಸಿಕ್ತು ಅಂತ ಹೇಳಿದ್ರೆ ಬೇರೆಯವರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ವಿಷಯನ ಹೈಲೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಗ್ರೀನ್ ತಾರಮ್ಮ ತನ್ನ ಡಿವೋಟೀಸ್ನ ತಾವೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ, ಸೊ ಬಿ ಹ್ಯಾಪಿ, ಬಿ ಗ್ಲಾಡ್ ದಟ್ ಗ್ರೀನ್ ತಾರಮ್ಮ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ಡಿವೋಟಿ ಆಗಿ. ಸೊ ಡಿವೋಟಿ ಅಂದ್ರೆ ನೀವೇನು ಹೆಚ್ಚಿಗೆ ಮಾಡಬೇಕಾಗಿಲ್ಲ. ಸೊ ನಿಮಗೆ ಒಂದು ರಿಲೀಫ್ ಸಿಕ್ಕಿದ್ರೆ, ಮನಃಶಾಂತಿ ಸಿಕ್ಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ನ ತಿಳಿಸಿದ್ರೆ ಅಷ್ಟು ಸಾಕು. ಓಕೆ, ಸೊ ಗ್ರ್ಯಾಟಿಟ್ಯೂಡ್ ಎಷ್ಟು ಬೆಳೆಸ್ಕೊಳ್ತೀವೋ ಅಷ್ಟೇ ನಮ್ಮ ಒಂದು ಬ್ಲೆಸ್ಸಿಂಗ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಯವಿಟ್ಟು ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋಯಿಂದ ಬೆನಿಫಿಟ್ ಆಯಿತು ಅಥವಾ ಒಂದು ಮನಸ್ಸಿಗೆ ಏನೋ ನೆಮ್ಮದಿ ಸಿಕ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು 2 ಲೈನಲ್ಲಿ ತಿಳಿಸಿ. ಆ್ಯಂಡ್ ಐಲ್ ಬಿ ವೆರಿ ವೆರಿ ಹ್ಯಾಪಿ ಟು ನೋ ದ್ಯಾಟ್. ಆ್ಯಂಡ್ 108 ಬಾರಿ ನಾನು ಇಲ್ಲಿ ಗ್ರೀನ್ ತಾರಮ್ಮ ಮಂತ್ರನ ಚಾಂಟ್ ಮಾಡ್ತೀನಿ. ನೀವು ಕೂಡ ನನ್ನ ಜೊತೆ ಹೇಳ್ಬೋದು ಅಥವಾ ಜಸ್ಟ್ ಕೇಳಿಸ್ಕೊಂಡ್ರು ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಆರಾಮಾಗಿ ಕೇಳಿಸ್ಕೊಂಡು ಎಂಜಾಯ್ ಮಾಡಿ. ಸಾಯಿರಾಮ್. ಓಂ ತಾರೇತು ತಾರೇತು ರೇ ಸ್ವಾಹ. 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 ಓಂ
तारेतु तारेतु रे स्वाहा। ॐ 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 तारेतु
तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा ॐ तारेतु तारेतुरे स्वाहा